ಇಷ್ಟು ರುಚಿಯಾಗಿರುವಂಥ ಆಮಟೆಕಾಯಿ ಸಾರನ್ನು ನೀವು ಯಾವತ್ತಾದರೂ ಮಾಡಿದ್ದೀರಾ? ಮಾಡಿಲ್ಲದಿದ್ದರೆ ಒಂದು ಸರಿ ಈ ರೆಸಿಪಿ ನೋಡಿಕೊಂಡು ಟ್ರೈ ಮಾಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಈ ಅಂಬಡೆ ಅಥವಾ ಆಮಟೆಕಾಯಿ ಅಂತೀವಲ್ವ, ಇದರ ಒಂದು ಸೂಪರ್ ಆಗಿರುವಂಥ ಖಾರವಾಗಿರುವಂತಹ ಸಾರನ್ನು ಅಥವಾ ರಸವನ್ನು ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಒಂದು ಸ್ವಲ್ಪ ಇದಿದ್ರೆ ಸಾಕು, ಎಷ್ಟು ಬೇಕಾದರೂ ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಆಮಟೆಕಾಯಿ ಸೀಸನ್, ಯಾರು ಬೇಕಾದರೂ ಇದನ್ನ ಟ್ರೈ ಮಾಡ್ಬೋದು. ಯೂಶ್ವಲ್ ಆಗಿ ಮಂಗಳೂರು ಸ್ಟೋರ್ಗಳಲ್ಲೆಲ್ಲ ನಿಮಗೆ ಈ ಆಮಟೆಕಾಯಿ ಸಿಗುತ್ತೆ. ಊರ ಕಡೆಯವರಾದರೆ ನಿಮ್ಗೆ ಆರಾಮ್ಸೆ ಅಂಗಡಿಗಳು, ಅಂದರೆ ಈ ತರಕಾರಿ ಅಂಗಡಿಗಳಲ್ಲಿ ಈಗ ಸಿಗುತ್ತೆ ಸೀಸನ್. ಅದರಿಂದ ಒಂದ್ಸರಿ ಈ ರೆಸಿಪಿನ ಇವಾಗ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತಂದರೆ ನಿಮಗೆ ಆಗಲ್ಲ, ಯಾಕಂತಂದರೆ ಆಮಟೆಕಾಯಿ ಸೀಸನ್ ಇವಾಗಲೇ ಇರೋದು. ಆದ್ದರಿಂದ ಸೊ ಒಂದ್ಸರಿ ಟ್ರೈ ಮಾಡಿ. ಹಾಗೆಯೇ ನೀವು ಇಲ್ಲಿ ತನಕ ನನ್ನ ಚಾನೆಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ತುಂಬಾ ಒಳ್ಳೊಳ್ಳೆ ರೆಸಿಪೀಸ್ ಮತ್ತು ಕಿಚನ್ ಟಿಪ್ಸ್ ನನ್ನ ಚಾನೆಲ್ನಲ್ಲಿದೆ. ಮತ್ತು ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಅಂಬಡೆ ಅಥವಾ ಆಮಟೆಕಾಯಿ ಅಂತ ಅಂತೀವಿ ಕನ್ನಡದಲ್ಲಿ. ಇದರ ಸಾರನ್ನು ಮಾಡೋದಕ್ಕೆ ನಾನೊಂದು 5-6 ಆಮಟೆಕಾಯಿಯನ್ನು, ಇದು ತುಂಬ ಎಳೆತಾಗಿರುವಂಥ ಆಮಟೆಕಾಯಿ, ಆದ್ದರಿಂದ ನನಗೆ ಸಾರು ಮಾಡಲಿಕ್ಕೆ ಸೂಪರಾಗಿ ಬಂತು. ಬಳ್ತಿರೋದಾದರೂ ನೀವು ಮಾಡ್ಬೋದು, ಬಟ್ ಅದರ ಬೀಜ ಇರುತ್ತೆ ಒಳಗಡೆ, ಅದನ್ನ ನೀವು ಹಾಕೋದಿದ್ರೆ ಸರಿ ಅಷ್ಟೇ. ನೋಡಿ, ಇದು ಬೀಜ ಒಟ್ಟಿಗೆ ನಮಗೆ ಇದನ್ನ ಪುಡಿ ಮಾಡ್ಕೋಬೋದು. ಫಸ್ಟ್ ಏನು ಅಂತಂದರೆ, ಎಷ್ಟು ಬೇಕಷ್ಟು ಆಮಟೆಕಾಯಿ ತಗೊಳ್ಳಿ. ಜಾಸ್ತಿ ಜನ ಮಾಡೋದಿದ್ರೆ ಜಾಸ್ತಿ ತಗೋಬೋದು, ಬಟ್ ಒಂದು 5-6 ಹಾಕಿದರೆ ಸಾಕು, ಯಾಕಂತಂದರೆ ಆಮಟೆಕಾಯಿ ತುಂಬ ಹುಳಿ ಇರುತ್ತೆ. ಇದನ್ನ ನಾವು ಫಸ್ಟ್ ಗುದ್ಕೋಬೇಕು. ಚೆನ್ನಾಗಿ ತೊಳೆದುಕೊಂಡು ಇದನ್ನ ಗುದ್ದಿ ಈ ಥರ ಪುಡಿ ಮಾಡಬೇಕು. ಇದರ ಬೀಜ ಸಹಿತ ನಾನು ಗುದ್ಕೊಂಡಿದ್ದೇನೆ. ನಾನು ಫಸ್ಟೇ ಹೇಳ್ದಂಗೆ ಇದು ತುಂಬ ಎಳುತ್ತು. ಆದ್ದರಿಂದ ಒಂದು ವೇಳೆ ನಿಮಗೆ ಬಳ್ತಿರೋ ಅಂದರೆ ಸ್ವಲ್ಪ ದೊಡ್ಡದಾಗಿರುವಂಥ ಆಮಟೆಕಾಯಿ ಸಿಕ್ಕಿದರೆ ಅದರ ಮೇಲ್ಗಡೆ ಪಾರ್ಟ್ ಅಷ್ಟೇ ಹಾಕ್ಕೊಳ್ಳಿ. ಅಂದರೆ ಅದನ್ನ ಜಜ್ಜಿಬಿಟ್ಟು ಅದರ ಬೀಜ ಇರುತ್ತಲ್ವ ಅದನ್ನ ತೆಗೆದು ಬಿಡ್ಬೋದು ನೀವು. ಬೀಜ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು, ಆ ಪಾತ್ರೆಗೆ ಒಂದು ಸ್ವಲ್ಪ ಅರ್ಧದಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ, ಉಪ್ಪು ಹಾಕ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮೊದಲಿಗೆ ಏನಂತಂದರೆ ನಾವು ಇದನ್ನ ಬೇಯಲಿಕ್ಕೆ ಇಡಬೇಕು. ಆಮಟೆಕಾಯಿ ಬೇಯುವಷ್ಟರಲ್ಲಿ ನಾವೊಂದು ಸಾರಿನ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಇದನ್ನ ಮುಚ್ಚಿಟ್ಬಿಡು, ಬೇಯಲಿಕ್ಕೆ ಇಟ್ಬೇಡಿ. ಇವಾಗ ಒಂದು ಪ್ಯಾನನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಚೂರು ಎಣ್ಣೆನ ಹಾಕ್ಕೊಳ್ಳಿ. ಅದಕ್ಕೆ ಒಂದು 8-10 ಕಾಳುಮೆಣಸು, 1 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆ, 1 ಚಮಚದಷ್ಟು ಚೆನ್ನದಲ್ಲ ಅಥವಾ ಕಡಲೆ ಬೀಜ, 1 ಚಮಚದಷ್ಟು ತೊಗರಿಬೇಳೆ, ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ಒಳ್ಳೆ ರೋಸ್ಟ್ ಆಗಬೇಕು. ಇದು ಸಾರಿನ ಪುಡಿ ಸೂಪರಾಗಿ ಬರುತ್ತೆ ನಿಮಗೆ. ಅಂದರೆ ಒಳ್ಳೆ ಆರೋಮಾ ಬರುತ್ತೆ, ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಅಷ್ಟು ತನಕ ಇದನ್ನ ನೀಟಾಗಿ ಕಮ್ಮಿ ಉರಿ ಇಟ್ಕೊಂಡು ಹುರಿದುಕೊಳ್ಳಿ. ನೋಡಿ, ನಿಮಗೆ ಆ ಕಲರ್ ಚೇಂಜ್ ಆಗಿರೋದು ಗೊತ್ತಾಗುತ್ತಲ್ವ. ಈಗ ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಬಿಡಿ. ಚೆನ್ನಾಗಿ ಹುರಿದುಕೊಂಡಿದ್ದೇನೆ. ಇವಾಗ ಏನಂತಂದರೆ, ಅದೇ ಪಾತ್ರೆಗೆ ಮತ್ತೊಂದು ಚೂರು ಎಣ್ಣೆ ಹಾಕ್ಕೊಂಡು 1-2 ಇದಕ್ಕೆ ಮಂಡೆ ಮೆಣಸು ಅಂತೀವಿ ನಮ್ಮ ಕಡೆ, ಖಾರ ಮೆಣಸು ಬೇಕಾದರೂ ನೀವು ಗುಂಟೂರು ಮೆಣಸು 2 ಹಾಕ್ಕೊಳ್ಳಿ, ಮತ್ತು ಬ್ಯಾಡಗಿ ಮೆಣಸು ಒಂದು 3 ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರಿಬೇಕು. ಅಂದರೆ ಕಮ್ಮಿ ಉರಿಯಲ್ಲಿ, ಯಾವುದೇ ಕಾರಣಕ್ಕೆ ಉರಿ ಜಾಸ್ತಿ ಮಾಡ್ಕೋಬೇಡಿ, ಯಾಕಂತಂದರೆ ಮೆಣಸು ಕರಟಿದ್ರೆ ಸಾರಿನ ಪುಡಿಯ ಟೇಸ್ಟ್ ಹಾಳಾಗುತ್ತೆ. ಹುರಿದಾದ ನಂತರ ಅದೇ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಾದ ನಂತರ ಇದನ್ನ ಒಂದು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಎಷ್ಟು ಒಳ್ಳೆ ಸಾರಿನ ಪುಡಿ ರೆಡಿ ಆಗುತ್ತೆ ಅಂತಂದರೆ, ಈ ಸಾರಿಗಷ್ಟೇ ಅಲ್ಲ, ಬೇರೆ ಯಾವ ಸಾರಿಗೆ ಬೇಕಾದರೂ ನೀವು ಇದನ್ನ ಹಾಕ್ಕೊಂಡು ಸೂಪರಾಗಿರುವಂಥ ಸಾರು ಅಥವಾ ರಸಮನ್ನು ಮಾಡ್ಕೋಬೋದು. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ನುಣ್ಣಗೆ ರುಬ್ಕೊಳ್ಳೋಕ್ಕೆ ಹೋಗ್ಬಿಡು. ಒಂದು ಸ್ವಲ್ಪ ತರಿ ಇದ್ರೇ ಮಜಾ ಇರೋದಂದರೆ ಚೆನ್ನಾಗಿ ಬರೋದು. ಸಾರಿನ ಪುಡಿ ಹೇಗೂ ರೆಡಿ ಆಗಿದೆ. ಇವಾಗ ಏನಿಲ್ಲ, ಇಷ್ಟೊತ್ತಿಗೆ ನಾವು ಆಮಟೆಕಾಯಿಯನ್ನು ಬೇಯಲಿಕ್ಕೆ ಇಟ್ಟಿದ್ವಲ್ವ, ಅದು ಕೂಡ ಬೆಂದಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ಆಮಟೆಕಾಯಿ ಬೆಂದಿದೆ. ಅದರ ಹುಳಿ ಅಂಶ ಎಲ್ಲ ಇರುತ್ತಲ್ವ, ಅದೆಲ್ಲ ಬಿಟ್ಟಿರುತ್ತೆ. ಇವಾಗ ಏನು ಅಂತಂದರೆ, ನಾವು ಈ ಸಾರಿನ ಪುಡಿಯನ್ನು ಹಾಕ್ಕೊಂಡು ಸಾರನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ಈ ಸಾರಿನ ಪುಡಿಯನ್ನು ಬೇಯಲಿಕ್ಕಿಟ್ಟಿರುವಂಥ ಆಮಟೆಕಾಯಿಗೆ ಹಾಕ್ಕೊಳ್ಳಿ. ಪೂರ್ತಿ ಹಾಕೋಬೋದು, ಇದೇನು ಖಾರ ಆಗಲ್ಲ, ಇಷ್ಟನ್ನು ಹಾಕೋಬೋದು. ಇದು ನಾನು 1 ಟೈಮ್ ಮಾಡೋದಕ್ಕೇ ಹೇಳ್ಕೊಟ್ಟಿರುವಂಥದ್ದು. ಸಾರಿನ ಪುಡಿಯನ್ನು ಎಲ್ಲದನ್ನು ಹಾಕಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸಾರು ಎಷ್ಟು ದಪ್ಪ ಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಕೂಡ ಮಾಡಿದರೆ ಅಂದರೆ ಅಷ್ಟು ರುಚಿ ಬರಲ್ಲ, ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಪುಡಿ. ಈಗ ನೀವು ಬೇಯಲಿಕ್ಕಿರುವಾಗ ಸ್ವಲ್ಪ ಆಮಟೆಕಾಯಿ ಬೇಯಲಿಕ್ಕಿಡುವಾಗ ಸ್ವಲ್ಪನ ಉಪ್ಪು ಹಾಕ್ಕೊಂಡಿದ್ದೀವಿ. ಇವಾಗ ಮತ್ತೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಆಮಟೆಕಾಯಿ ಜಾಸ್ತಿ ಹುಳಿ ಇರುತ್ತೆ, ಆದ್ದರಿಂದ
ನಾನು ಒಂಚೂರು ಬೆಲ್ಲ ಕೂಡ ಮತ್ತೆ ಸೇರಿಸ್ಕೊಂಡಿದ್ದೇನೆ, ಯಾಕಂತಂದರೆ ತುಂಬ ಹುಳಿ ಇತ್ತು ಆಮಟೆಕಾಯಿ. ನೀವು ಟೇಸ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಂದರೆ ಉಪ್ಪು ಮತ್ತು ಬೆಲ್ಲನ. ಸಿಹಿ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂಥವ್ರು ಬೆಲ್ಲನ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಒಂದು ಸರಿ ಸಾರಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ನಾವು. ಚೆನ್ನಾಗಿ ಕುದಿದ್ರೇ ಸೂಪರ್ ಆಗೋದು. ನೋಡಿ ರೆಡಿ ಆಗ್ತಾ ಇದೆ, ಘಮ ಘಮ ಅನ್ನುವಂತಹ ಪರಿಮಳ ಕೂಡ ಬರ್ತಾ ಇದೆ. ಈ ಪರಿಮಳಕ್ಕೆ ನಮಗೆ ಇವಾಗಲೇ ಇದನ್ನು ಕುಡಿದು ಬಿಡಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಎಷ್ಟು ಸೂಪರ್ ಆಗಿರುತ್ತೆ ಅಂತಂದರೆ ವೈಟ್ ರೈಸಿಗಂತೂ ಅದ್ಭುತ ಅಂತ ಹೇಳ್ಬೋದು. ಎಷ್ಟು ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಯಾಕಂತಂದರೆ ಆಮಟೆಕಾಯಿಯ ಟೇಸ್ಟೇ ಅಂಥದ್ದು. ಯೂಶ್ವಲ್ ಆಗಿ ನಮಗೆಲ್ಲ ಟೈಮಲ್ಲಿ ಸಿಗೋಲ್ಲ, ಈಗ ಸೀಸನ್ ಆದ್ದರಿಂದ ನಮಗೆ ಸಿಗುತ್ತೆ. ಒಂದು ಸರಿ ಕುದಿದಾದ ನಂತರ ನೀವು ಬಂದ್ ಮಾಡಿ, ಆನಂತರ ಒಳ್ಳೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಹಿಂಗೆಲ್ಲ ಹಾಕಿಬಿಟ್ಟು ತುಪ್ಪದಲ್ಲಿ ಒಗ್ಗರಣೆ ಹಾಕಿ, ಸೂಪರ್ ಅಂತಂದರೆ ಸೂಪರ್ ಇರುತ್ತೆ ರುಚಿ. ನೋಡಿ ಸಾರು ರುಚಿ ಆಗಿರುವಂಥ ಆಮಟೆಕಾಯಿ ಸಾರು ರೆಡಿ ಆಗಿದೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು, ಬಟ್ಟಲಿಗೆ ಅನ್ನ ಇದ್ದರೂ ಕೂಡ ಖಾಲಿ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.